ಮಂಗಳೂರಿನ ಪಣಂಬೂರು ಬೀಚ್ನಲ್ಲಿ ಗಾಂಧಿ ಜಯಂತಿಯ ಪ್ರಯುಕ್ತ ಬೀಚ್ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಗಾಂಧಿ ಜಯಂತಿಯ ಪ್ರಯುಕ್ತ ಪಣಂಬೂರು ಬೀಚ್ನಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಬ್ಲಿಕ್ ರಿಲೇಷನ್ ಕೌನ್ಸಿಲ್ ಆಫ್ ಇಂಡಿಯಾ, ಯಂಗ್ ಕಮ್ಯುನಿಕೇಟರ್ಸ್ ಕ್ಲಬ್ ಮಂಗಳೂರು ಚಾಪ್ಟರ್, ಮಂಗಳೂರಿನ ಉರ್ವಷ್ಟೂರ್ನ ಸ್ವಸ್ತಿಕ್ ನ್ಯಾಷನಲ್ ಸ್ಕೂಲ್ನ ನ್ಯಾಷನಲ್ ಸರ್ವಿಸ್ ಸ್ಕೀಮ್, ಜೆಸಿ ಮಂಗಳೂರು ಸ್ಮಾರ್ಟ್, ರೋಟರಿ ಕ್ಲಬ್ ಮಂಗಳೂರು ಸಿಟಿ, ಲೇಡಿ ಹಿಲ್ ವಿಕ್ಟೋರಿಯಾ ಗರ್ಲ್ಸ್ ಪಿಯು ಕಾಲೇಜು, ಜೆಸಿ ಮಂಗಳೂರು ಸ್ಫೂರ್ತಿ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಪೊಲೀಸ್ ಅಧಿಕಾರಿ ಸಿಎ ಸಿಮೋನ್, ಮೂಡಾ ಆಯುಕ್ತರಾದ ಎನ್ ಮಾಣಿಕ್ಯ, ಪಣಂಬೂರು ಬೀಚ್ನ ಮಾಜಿ ಸಿಇಒ ಯತೀಶ್ ಬೈಕಂಪಾಡಿಯವರ ಉಪಸ್ಥಿತಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗಿತ್ತು. ಈ ಸಂದರ್ಭದಲ್ಲಿ ಪಿಆರ್ಸಿಐಯ ಚೇರ್ಮನ್ ಡಾ ರಾಘವೇಂದ್ರ ಹೊಳ್ಳಾಪುರ ಮಾತನಾಡಿ, ವಿವಿಧ ಸಂಘ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ಗಾಂಧಿ ಜಯಂತಿಯ ಪ್ರಯುಕ್ತವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು. ಕೌನ್ಸಿಲ್ ಆಫ್ ಇಂಡಿಯಾ ಮತ್ತು ವೈಸಿಸಿ, ಅದೇ ರೀತಿಯಾಗಿ ರೋಟರಿ ಮತ್ತು ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ಮತ್ತು ವಿಕ್ಟೋರಿಯಾ ಪಿಯು ಕಾಲೇಜಿಂದ ಜಂಟಿಯಾಗಿ ಇವತ್ತು ನಾವೊಂದು ಗಾಂಧಿ ಜಯಂತಿನ ಪ್ರಯುಕ್ತವಾಗಿ ಬೀಚ್ ಕ್ಲೀನಿಂಗ್ ಮಾಡ್ತಾ ಇದ್ದೇವೆ. ಸುಮಾರು 100ಕ್ಕೂ ಹೆಚ್ಚು ಸಾರ್ವಜನಿಕರು, ವಿದ್ಯಾರ್ಥಿ ಮಿತ್ರರು ನಾವು ಇದನ್ನು ಮಾಡ್ತಾ ಇದ್ದೇವೆ. ಒಂದು ಬೀಚ್ ಕ್ಲೀನ್ ಮಾಡುವಂಥ ನಮ್ಮ ಮುಖ್ಯ ಉದ್ದೇಶ. ಅದೇ ರೀತಿಯಾಗಿ ನಮ್ಮೆಲ್ಲರ ಯಾರು ಇದರಲ್ಲಿ ಸ್ವಯಂ ಸೇವಕರಾಗಿ ಪಾಲ್ಗೊಂಡಿದ್ದಾರೆ ಅವರ ಮನಸ್ಸಲ್ಲಿ ಇನ್ನು ಮುಂದೆ ನಾವು ಕಸಗಳನ್ನು ಸಾರ್ವಜನಿಕ ಜಾಗದಲ್ಲಿ ಹಾಕಬಾರ್ದು, ಕ್ಲೀನಾಗಿ ಇಡಬೇಕು ಅಂತ ಹೇಳುವ ಒಂದು ಮುಖ್ಯ ಉದ್ದೇಶ ನಾವು ಇಟ್ಕೊಂಡು ಮಾಡ್ತಾ ಇದ್ದೇವೆ. ಇವತ್ತು ಸೈಮನ್ ಅಂತ ACB ಇದರ SP ಆದಂಥ ಸೈಮನ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅದರೊಟ್ಟಿಗೆ ಯತೀಶ್ ಬೈಕಂಪಾಡಿಯವರು ಮತ್ತು ಇಲ್ಲಿಯ ಸ್ಥಳೀಯ ಕಾರ್ಪೊರೇಟರ್ ಆದಂಥ ಸುನೀತಾ ಅವರು ಪಾಲ್ಗೊಂಡು ಅದಕ್ಕೆ ಬೇಕಾದಂಥ ಮಂಗಳೂರು ಸಿಟಿ ಕಾರ್ಪೊರೇಷನ್ ಕೂಡ ನಮಗೆ ಸಹಕಾರವನ್ನು ಕೊಡ್ತಾ ಇದೆ. ಆನಂತರ ವಿದ್ಯಾರ್ಥಿನಿ ಅಶ್ವಿನಿ ಮತ್ತು ಯೂತ್ ಕಮ್ಯುನಿಕೇಟರ್ಸ್ ಕ್ಲಬ್ ಮಂಗಳೂರು ಚಾಪ್ಟರ್ನ ಅಧ್ಯಕ್ಷರಾದ ಅನನ್ಯ ಹೆಗಡೆಯವರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಈ ಬೀಚ್ನಲ್ಲಿ ನೀಟ್ ಮಾಡುವಂಥದ್ದು. ಈ ಆಪರ್ಚುನಿಟಿ ಕೊಟ್ಟದಕ್ಕೆ ಸ್ವಸ್ತಿಕ ಕಾಲೇಜಿನ ರಾಘವೇಂದ್ರ ಸರ್ಗೆ ನಾವು ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಮತ್ತು ನಮ್ಮ ಟೀಚರ್ಸ್ನವರೆಲ್ಲ, ನಮಗೆ ಲೆಕ್ಚರ್ಸ್ ಎಲ್ಲ ತುಂಬ ಇದು ಆಪರ್ಚುನಿಟಿ ಕೊಟ್ಟರು. ನಮ್ಮ ತುಂಬ ಜನರಲ್ಲಿ ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ನಮಗೆ ಥ್ಯಾಂಕ್ ಯು ಹೇಳಲಿಕ್ಕೆ ಟೀಚರ್ಸ್ನವರಿಗೆ ಬಯಸ್ತೇವೆ. ಮತ್ತು ಈಗ ಇದು ತುಂಬ ಖುಷಿ ಕೊಡ್ತು. ಖಾಲಿ ಇದು ನಮಗೀಗ ಅವರು ಹೇಳಿದಾಗೆ ನಮಗೆ ಗೊತ್ತಾಗ್ತದೆ ನೆಕ್ಸ್ಟ್ ಟೈಮ್ ನಾವು ಈ ಬೀಚಿಗೆ ಬರುವಾಗ ಕಸ ಹಾಕುವಾಗ ನಾವು ಹೆಕ್ಕಿದ್ವಿ ಕಸನ, ನಾವು ಕಸ ಹಾಕಬಾರ್ದು ಅನ್ನೋ ಯೋಚನೆ ನಮ್ಮ ತಲೆಯಲ್ಲಿ ಬರ್ತದೆ. ಇದೊಂದು ನಮಗೆ ಪ್ಲಸ್ ಪಾಯಿಂಟ್. ಈ ಒಂದು ಪಣಂಬೂರು ಬೀಚ್ ಕ್ಲೀನಿಂಗ್ಗೆ ಬಂದಿದ್ದೇವೆ. ಇವತ್ತೇ ಮಾಡಬೇಕು ಅನ್ನೋದು ಏನಿಲ್ಲ, ಸೊ ನಾವು ಡೈಲಿ ಕೂಡ ಮಾಡ್ಬೋದು ಈ ಕ್ಲೀನಿಂಗನ್ನು. ಬಟ್ ಇವತ್ತು ಟು ಗಿವ್ ರೆಸ್ಪೆಕ್ಟ್ ಟು ಆಲ್ ದ ಡಿಗ್ನಿಟರೀಸ್ ಆಫ್ ಆರ್ ಕಂಟ್ರಿ, ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಾವು ಇವತ್ತಿಲ್ಲಿ ಬಂದಿರೋದು. ಇನ್ನೊಂದೇನು ಹೇಳಿದ್ರೆ, ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದೇ, ದಟ್ ಈಸ್ ಕ್ಲೀನಿಂಗ್ ಆಫ್ ಆರ್ ಸರೌಂಡಿಂಗ್. ನಮ್ಮ ಸರೌಂಡಿಂಗನ್ನು ಕ್ಲೀನಾಗಿ ಇಟ್ಕೊಳ್ಬೇಕು. ಈ ಥರ ಬೀಚ್ಗಳಲ್ಲಿ, ಟೂರಿಸ್ಟ್ ಪ್ಲೇಸ್ಗಳಲ್ಲಿ ನಾವು ಎಲ್ಲೆಂದರಲ್ಲಿ ಕಸಗಳನ್ನು ಬಿಸಾಡೋದಾಗಲಿ ಅಥವಾ ಸ್ನ್ಯಾಕನ್ನು ತಿಂದು ಅಲ್ಲಲ್ಲೇ ಬಿಸಾಡೋದಾಗಲಿ, ಇಟ್ ಮಸ್ಟ್ ನಾಟ್ ಬಿ ಡನ್. ವಿ ಜಸ್ಟ್ ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್ ಇನಫ್ ಟು ಬಿ ಅ ರೆಸ್ಪಾನ್ಸಿಬಲ್ ಸಿಟಿಸನ್. ಈ ಸಂದರ್ಭ ಜೆಸಿ ಮಂಗಳೂರು ಸ್ಮಾರ್ಟ್ನ ಅಧ್ಯಕ್ಷರಾದ JFM ಟಿನಿ ಡಿಕೋಸ್ತಾ, ರೋಟರಿ ಕ್ಲಬ್ ಮಂಗಳೂರು ಸಿಟಿ ಅಧ್ಯಕ್ಷರಾದ ಕೆನ್ಯೂಟ್ ಪಿಂಟು, ಜೆಸಿ ಮಂಗಳೂರು ಸ್ಫೂರ್ತಿಯ ಅಧ್ಯಕ್ಷರಾದ ಜೆಸಿ ಅನನ್ಯ ಹೆಗ್ಡೆ, SNS ಪ್ರಾಂಶುಪಾಲರಾದ ಮಾಲಿನಿ ಹೆಬ್ಬಾರ್, SNS NSS ಆಫೀಸರ್ ವಿದ್ಯಾಶೆಟ್ಟಿ, ವಿಕ್ಟೋರಿಯಾ ಗರ್ಲ್ಸ್ ಕಾಲೇಜಿನ ಪ್ರಾಂಶುಪಾಲರಾದ ಮರಿಯಾ ಉಜ್ವಲಾ ಎಸಿ, YCC ಮಂಗಳೂರಿನ ಕಾರ್ಯದರ್ಶಿ ಮನೋಜ್ ರಾವ್ ಮೊದಲಾದವರು ಬೀಚ್ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶರಸಾನ್ಯನ್ V4 ನ್ಯೂಸ್ ಮಂಗಳೂರು.